ರಾಜ್ಯ ಸರ್ಕಾರದ ದುರಾಡಳಿತದ ವಿರುದ್ಧ ಪೆರ್ಲದಲ್ಲಿ ಹೆಣ್ಮಕಜೆ ಯುಡಿಎಫ್ ಸಮಿತಿಯಿಂದ ಪಾದಯಾತ್ರೆ ಜರುಗಿತು. ರಾಜ್ಯ ಸರ್ಕಾರದ ದುರಾಡಳಿತದ ವಿರುದ್ಧ ಯುಡಿಎಫ್ ನಡೆಸಲಿರುವ ಸೆಕ್ರೆಟರಿಯೇಟ್ ಮುಷ್ಕರದ ಪ್ರಚಾರಾರ್ಥದ ಅಂಗವಾಗಿ ಹೆಣ್ಮಕಜೆ ಯುಡಿಎಫ್ ಸಮಿತಿ ನೇತೃತ್ವದಲ್ಲಿ ಪಾದಯಾತ್ರೆ ನಡೆಯಿತು. ಡಿಸಿಸಿ ಪ್ರಧಾನ ಕಾರ್ಯದರ್ಶಿ ಸೋಮಶೇಖರ್ ಜೆಎಸ್ ಪಾದಯಾತ್ರೆ ಉದ್ಘಾಟಿಸಿ ಮಾತನಾಡುತ್ತಾ, ರಾಜ್ಯವನ್ನಾಳುವ ಎಡರಂಗ ನೇತೃತ್ವದ ಸರ್ಕಾರ ಎಲ್ಲ ರಂಗದಲ್ಲೂ ವಿಫಲತೆ ಕಂಡುಕೊಳ್ಳುತ್ತಿದ್ದು, ಬೆಲೆ ಏರಿಕೆ, ಭ್ರಷ್ಟಾಚಾರ, ಉದ್ಯೋಗ ಸೃಷ್ಟಿಯಲ್ಲಿ ಪಕ್ಷಪಾತಿಯ ನಿಲುವಿನ ವಿರುದ್ಧ ಜನ ಬೀದಿಗಿಳಿದು ಪ್ರತಿಭಟಿಸುತ್ತಿದ್ದರು. ಆಡಳಿತಾರೂಢರು ತುಟಿ ಬಿಚ್ಚದಿರುವುದು ಖೇದನೀಯ ಎಂದರು. ಹೆಣ್ಮಕಜೆ ಯುಡಿಎಫ್ ಸಂಚಾಲಕ ರವೀಂದ್ರನಾಥ್ ನಾಯಕ್ ಶೇಣಿ ತೋಟದ ಮನೆ ಅಧ್ಯಕ್ಷತೆ ವಹಿಸಿದ್ದರು. ಮುಸ್ಲಿಂ ಲೀಗ್ ನೇತಾರ ಆದಿತ್ ತಂಗಳ್ ಮೊಗ್ರಾಗ್ ಮುಖ್ಯ ಭಾಷಣಗೈದರು. ಹೆಣ್ಮಕಜೆ ಮಂಡಲ ಕಾಂಗ್ರೆಸ್ ಅಧ್ಯಕ್ಷ ಬಿಎಸ್ ಗಾಂಭೀರ್, ಹೆಣ್ಮಕಜೆ ಮುಸ್ಲಿಂ ಲೀಗ್ ಸಮಿತಿ ಅಧ್ಯಕ್ಷ ಎಕೆ ಶರೀಫ್, ಬ್ಲಾಕ್ ಕಾಂಗ್ರೆಸ್ ನೇತಾರ ಅಮು ಅಡ್ಕಸ್ತಲ ಮೊದಲಾದವರು ಮಾತನಾಡಿದರು. ಹಮೀದ್ ಅಲಿ ಕಂದಲ್ ಸ್ವಾಗತಿಸಿ, ಸಿದ್ದಿಕ್ ಒಳಮುಗೇರ್ ವಂದಿಸಿದರು. ಉಕ್ಕಿನಡ್ಕದಿಂದ ಆರಂಭಗೊಂಡ ಪಾದಯಾತ್ರೆಗೆ ಹೆಣ್ಮಕಜೆ ಮಂಡಲ ಕಾಂಗ್ರೆಸ್, ಯೂತ್ ಕಾಂಗ್ರೆಸ್, ಮಹಿಳಾ ಕಾಂಗ್ರೆಸ್, ಮುಸ್ಲಿಂ ಲೀಗ್, ಯೂತ್ ಲೀಗ್, ಎಂಎಸ್ಎಫ್ ಕಾರ್ಯಕರ್ತರು ನೇತೃತ್ವ ನೀಡಿದರು.